ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ 2 ಸ್ಟಾರ್ ರೈಸ್ ಭದ್ರಾವತಿ, ಪ್ಯೂರ್ ಅಂಡ್ ಫ್ರೆಶ್ KC cow ghee since 1965, Nana Masala, Postman Turdal, McCoy Home Appliances, Vidya Coffee, Aishwarya KT Specialty. ನಮ್ಮ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ಹಾಯ್ ನಮಸ್ಕಾರ ವೀಕ್ಷಕರೇ, ಇದು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ನಮ್ಮ ರುಚಿ ಅಡುಗೆ ಮನೆ ನಮ್ಮದು ಹೊಸ ರುಚಿ ನಿಮ್ಮದು ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ಅವರ 2 ಸ್ಟಾರ್ ರೈಸ್ ಭದ್ರಾವತಿ, KC ಶುದ್ಧ ಹಸಿವಿನ ತುಪ್ಪ, ನಾನಾ ಮಸಾಲ, ಪೋಸ್ಟ್ಮ್ಯಾನ್ ತೂದಾಲ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ಐಶ್ವರ್ಯ KT ಸ್ಪೆಷಾಲಿಟಿ, ಹಾಗೆಯೇ ವಿದ್ಯಾ ಕಾಫಿ. ಓಕೆ, ಇವತ್ತು ಸ್ಪೆಷಲ್ ಆಗಿ ರಾಧಾ ಅವರು ಇದ್ದಾರೆ. ಅವ್ರು ಏನು ಸ್ಪೆಷಲ್ ಅಡುಗೆ ಮಾಡ್ತಾರೆ, ಏನು ಸ್ಪೆಷಲ್ ಡಿಶ್ ಮಾಡ್ತಾರೆ ಅಂತ ಅವ್ರ ಜೊತೆ ಕೇಳುವಲ್ಲ. ಹಾಗಾದರೆ ಅವ್ರನ್ನ ಕಾರ್ಯಕ್ರಮಕ್ಕೆ ಬರ್ಬಿಟ್ಕೊಳ್ಳುವ. ಹಾಯ್ ಮ್ಯಾಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ಹೇಗಿದ್ದೀರಾ? ಚೆನ್ನಾಗಿದ್ದೀರಲ್ಲ? ಚೆನ್ನಾಗಿದ್ದವರೆಲ್ಲ, ಹುಷಾರಿದ್ದವರೆಲ್ಲ ಎಂತ ಮಾಡಬೇಕು? ಜೋರು ಮಾತಾಡಬೇಕು. ಓಕೆ, ಏನು ಸ್ಪೆಷಲ್ ಅಡುಗೆ ಮಾಡ್ತೀರಿ ಇವತ್ತು? ಇವತ್ತು ಸೋಯಾಬೀನ್ ಉಪ್ಪು ಕರಿ ಮತ್ತು ಒಣ ಮೀನು ಹಾಕಿಬಿಟ್ಟು ಇನ್ನೊಂದು ಉಪ್ಪು ಕರಿ ಮಾಡಬೇಕು ಅಂತಿದೆ. ಒಣ ಮೀನು ಹಾಕಿ, ಒಣ ಮೀನು ಉಪ್ಪು ಕರಿ ಒಂದು, ಮತ್ತು ಸೋಯಾಬೀನ್ ಉಪ್ಪು ಕರಿ ಒಂದು, ಎರಡು ಕೂಡ ಉಪ್ಪು ಕರಿ. ಅಂದರೆ ಇದು ಚಪಾತಿ ರೈಸ್ ಅನ್ನ ಜೊತೆಗೆ ಅನ್ನಕ್ಕೆ. ಒಣ ಮೀನು ಅಂತ ಬಂದಾಗ ಉಪ್ಪು ಕರಿ ಅಂದರೆ ಇದು ಗಂಜಿ ಊಟಕ್ಕೆಲ್ಲ ಫಿಕ್ಸ್. ಓಕೆ, ಎರಡು ಮಾಡಲಿಕ್ಕೆ ಅಡುಗೆ ರೂಮ್ಗೆ ಹೋಗುವ. ಓಕೆ, ಇವಾಗ ಫಸ್ಟಿಗೆ ಸೋಯಾಬೀನ್ ಉಪ್ಪು ಕರಿ ಮಾಡ್ತೀನಿ. ಇದು ಬಿಸಿನೀರಲ್ಲಿ ಹಾಕಿ ಸ್ವಲ್ಪ ಹೊತ್ತು 5 ನಿಮಿಷ ನೆನೆಸಿಟ್ಟಿದ್ದೀನಿ. ಇದು ಇಡೀ ಉಂಟಲ್ಲ, ಇಡೀ ಇದ್ರೆ ಬಿಟ್ರಾ ಕಟ್ ಮಾಡಬೇಕು ಅಂತಿಲ್ವಾ? ಇಲ್ಲ, ಬಿಸಿನೀರೆಲ್ಲ ಹಾಕ್ಬಿಟ್ಟು ಒಂದು 5 ನಿಮಿಷ ನೆನೆಸ್ಬಿಟ್ಟು ಮತ್ತೆ ಎತ್ತಿಟ್ಟಿದ್ದೀನಿ. ಓಕೆ, ನೋಡಿ ನೀವು ಹೇಳುವಾಗ ಎಲ್ಲದಲ್ಲೂ ಟಿ ಅಂತ ಬರುತ್ತೆ. ಅದು ನಮ್ದು ತೇಜು ಅಂತ ಹೇಳಿದಾಗ. ಓಕೆ, ಈಗ ಅದನ್ನು ಒಂದು ಬಾಣಲಿ ಬೇಕು. ಬಾಣಲೆಲ್ಲ ಹಾಗಾದ್ರೆ ಒಲೆ ಉರಿಸ್ಬಿಟ್ಟು ಎಣ್ಣೆ ಹಾಕ್ಬಿಟ್ಟು. ಓಕೆ, ಆಯಿಲ್ ಹಾಕ್ಬೇಕಾ? ಓಕೆ, ಆಯಿಲ್ ಅಂತ ಬಂದಾಗ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕ್ತಿದ್ವಿ. ಜಾಸ್ತಿ ಬೇಕಾ? ಸಾಕಲ್ಲ. ಸೋಯಾಬೀನ್ ತೊಗೊಂಡಿದ್ದೀನಿ. ಅದು ಸ್ವಲ್ಪ ಎಣ್ಣೆ ಬಿಸಿ ಆದಮೇಲೆ ಫ್ರೈ ಮಾಡ್ಕೋಬೇಕು ಸ್ವಲ್ಪ. ಓಕೆ, ನೀವು ಅದನ್ನು ಬಿಸಿ ಮಾಡುವಾಗ ಅದಕ್ಕೆ ಉಪ್ಪು ಏನಾದ್ರು ಹಾಕ್ತೀರಾ? ಇಲ್ಲ, ಏನು ಹಾಕಿಲ್ಲ, ಮತ್ತೆ ಹಾಕೋದು ಎಲ್ಲ ಆಮೇಲೆ ಹಾಕೊಳ್ಳೋದಿಲ್ಲ. ಓಕೆ, ಇದಕ್ಕೆ ನಾರ್ಮಲ್ ಅಂದರೆ ಈಗ ತೆಂಗಿನಕಾಯಿ ಏನಾದರೂ ಹಾಕ್ಲಿಕ್ಕೆ? ಇಲ್ಲ, ಉಪ್ಪು ಕರಿಗೆ ನಾರ್ಮಲ್ ಇದು ಈರುಳ್ಳಿ ಇದು ಪೇಸ್ಟ್ ಮಾಡ್ಕೋಬೇಕು. ಶುಂಠಿ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, ಪೇಸ್ಟ್ ಇದೆ. ಹಾಗಾಗಿ ಸ್ವಲ್ಪ ಇದನ್ನು ಪೇಸ್ಟ್ ಮಾಡ್ಕೊಂಡ್ರೆ ಆಯಿತು. ಸ್ವಲ್ಪ ಈರುಳ್ಳಿ ಮತ್ತು ಕಾಯಿ ಮೆಣಸು. ಹಾಗಾಗಿ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಬೇಕು ಅಂತಿಲ್ಲ. ಓಕೆ, ಸ್ವಲ್ಪನೇ ಸಾಕು. ಸ್ವಲ್ಪ ಸಾಕು ಸಡನ್ ಅಂತ ಮಾಡಬೇಕು. ಮೇಯ್ನಾಗಿ ಸೋಯಾಬೀನ್ ವೆಜ್ ತಿನ್ನೋರಿಗೆಲ್ಲ ಇದು ಪಕ್ಕ. ಅಂದರೆ ಈಗ ನಾನ್ ವೆಜ್ ತಿನ್ನೋರಿಗೆ ಹೇಗೂ ಇರುತ್ತೆ, ಎಷ್ಟು ಬೇಕಾದ್ರೆ. ಹೌದೌದು, ವೆಜ್ ತಿನ್ನೋರಿಗೆ ಏನಾದರೂ ಒಂದು ಸೋಯಾಬೀನಲ್ಲಿ ವೆರೈಟಿ ಮಾಡ್ಬೋದಲ್ಲ, ಪಲಾವ್ ಮಾಡ್ಬೋದು. ಗೋಬಿ ಥರನೂ ಮಾಡ್ತಾರಲ್ಲ ಸೋಯಾಬೀನ್ದು. ಇವಾಗ ಎಣ್ಣೆ ಕಾಯ್ದಿದೆ, ಇದು ಹಾಕ್ತೀನಿ. ಇದು ಓಕೆ, ಅಂಟುತ್ತಿದ್ದು ಎಣ್ಣೆ ಫಸ್ಟ್ ನೀರಲ್ಲಿ ಹಾಕಿದ್ದೀವಲ್ಲ, ಸ್ವಲ್ಪ ಅಂಟುತ್ತೆ ತಳ. ಹೌದಲ್ಲ, ಇದೆ. ಆಯಿಲ್ ಹಾಕಿದ್ರು ಕೂಡ ಅಂಟಿದಲ್ಲ. ಸ್ವಲ್ಪ ಬಿಡಬೇಕು, ಬ್ರೌನ್ ಆಗಬೇಕು. ಸ್ವಲ್ಪ ಈ ಥರ ಕ್ರಿಸ್ಪಿ ಆದರೆ ಚೆನ್ನಾಗಿರುತ್ತಲ್ಲ, ಉಡ್ಡಿಯಾಗಿ ಬರುತ್ತೆ. ನಾರ್ಮಲ್ ನಾವು ಸೋಯಾಬೀನ್ ಪದಾರ್ಥ ಎಲ್ಲ ಮಾಡುವಾಗ ಅದನ್ನು ಕಟ್ ಮಾಡ್ಕೊಳ್ತೀವಿ, 2 ಭಾಗ ಮಾಡ್ತೀವಿ. ಇದು ಫುಲ್ಲು ಇಡೀನೇ ಹಾಕಬೇಕು. ಓಕೆ, ಒಳ್ಳೆ ಚಿಕನ್ ಪೀಸ್ ಥರ ಬರುತ್ತಲ್ಲ, ಆ ಥರ ಬರುತ್ತೆ. ನೋಡ್ಲಿಕ್ಕೆ ಕೂಡ ಹಾಗೆ ಕಾಣಬಹುದು ಅಂತಲ್ಲ. ಓಕೆ, ಸ್ವಲ್ಪ ಬ್ರೌನ್ ಆಗಿದೆ. ತೆಗೆದ ಇದು ನಾವು ಒಂದು ಪ್ಲೇಟಲ್ಲಿ ಆಫ್ ಮಾಡಿ. ಓಕೆ, ಇದು ಸ್ವಲ್ಪ ತಣ್ಣಗಾಗೋವರೆಗೂ ಒಂದು ಮಿಕ್ಸಿಯಲ್ಲಿ ಸ್ವಲ್ಪ ಪೇಸ್ಟ್ ಮಾಡ್ಕೊಳ್ಳೋಣ. ಈರುಳ್ಳಿ ಕಾಯಿ ಮೆಣಸು ಎಲ್ಲ. ಓಕೆ, ಅಂದರೆ ಈಗ ಸ್ವಲ್ಪ ತಣ್ಣಾದ ನಂತರ ಆಮೇಲೆ ರೆಡಿ ಮಾಡ್ಕೊಳ್ಳೋದಾ? ಓಕೆ, ಅದಕ್ಕೆ ಈಗ ಮಿಕ್ಸಿ ಬೇಕಲ್ಲ. 4 ಕಾಯಿ ಮೆಣಸು ಹಾಕ್ಕೊಂಡಿದ್ದೀನಿ. ಮತ್ತು 4 ಕಾಯಿ ಮೆಣಸಲ್ಲ, ಒಂದು ಈರುಳ್ಳಿ ಕಟ್ ಮಾಡಿದ್ದೀನಿ. ಜಾಸ್ತಿ ಏನು ಹಾಕ್ತಿಲ್ಲ, ಹಾಗೆ ಈರುಳ್ಳಿಯನ್ನೆಲ್ಲ ಪೇಸ್ಟ್ ಮಾಡಿ ಹಾಕಿದ್ರೆ ಚೆನ್ನಾಗಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪಲ್ಲ. ಓಕೆ, ಮತ್ತು ಸ್ವಲ್ಪ ಜೀರಿಗೆ. ಓಕೆ, ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಓಕೆ, ಇದರಲ್ಲೂ ಹಾಕೋಬೋದು, ಬೇಕಾದ್ರೆ ಇದರಲ್ಲೂ ಹಾಕೋಬೋದು. ನಾನು ಇದರಲ್ಲೇ ಹಾಕೋತೀನಿ ಒಟ್ಟಿಗೆ. 1 ಸ್ಪೂನ್ ಹಾಕೋತಾ ಇದ್ದೀನಿ.
ಉಪ್ಪು ಆಮೇಲೆ ಹಾಕೊಳ್ಳೋದಾ? ಇಷ್ಟು ಮತ್ತೆ ಅದಕ್ಕೆ ನೀರು ಹಾಕಬೇಕಾ? ಹಾಂ, ಸ್ವಲ್ಪ ನೀರು ಹಾಕಿ ರುಬ್ಬಿದ್ರೆ ಸಾಕು. ಸಾಕು. ಅದೊಂದು ಪೇಸ್ಟ್ ಮಾಡಿ. ಪೇಸ್ಟ್ ಮಾಡಬೇಕಲ್ಲ? ಓಕೆ, ಒಂಥರ ಗ್ರೀನ್ ಮಸಾಲೆ ಥರ ಅಂತಲ್ಲ? ಗ್ರೀನ್. ಓಕೆ. ಕಾಯಿ ಮೆಣಸು ಹಾಕಿದ್ವಲ್ಲ, ಕೊತ್ತಂಬರಿ ಸೊಪ್ಪು ಹಾಗಾಗಿ ಗ್ರೀನ್ ಬಂದಿದೆ ಅದು. ಮತ್ತು ಇದೇ ಬಾಣಲೆಯಲ್ಲಿ ಗ್ಯಾಸ್ ಹಚ್ಬಿಟ್ಟು ಇದೇ ಬಾಣಲೆ ಯೂಸ್ ಮಾಡುವ? ಅದೇ ಯೂಸ್ ಮಾಡುವ. ಓಕೆ, ಹಾಗಾದರೆ ಗ್ಯಾಸ್ ಉರಿಸ್ಬೇಕಲ್ಲ? ಸ್ವಲ್ಪ ಆಯಿಲ್ ಹಾಕುವ. ಆಯಿಲ್ ಹಾಕ್ಬೇಕಲ್ಲ? ಓಕೆ, ಆಯಿಲ್ ಅಂತ ಬಂದಾಗ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕ್ತಿದ್ದೀವಿ. ಸಾಕಲ್ಲ? ಸ್ವಲ್ಪ ಸಾಸಿವೆ ಹಾಕ್ತಾ ಇದ್ದೀನಿ. ಓಕೆ. ಸ್ವಲ್ಪ ಜೀರಿಗೆ. ಹಾಂ, ಇದಕ್ಕೂ ಜೀರಿಗೆ ಫ್ಲೇವರ್ಗೆ ಮಾತ್ರ ಇದು ಹಾಕಬೇಕು ಮಾತ್ರ ನಾನು. ಮತ್ತು ಇದು ಹಸಿ ವಾಸನೆ ಹೋಗಲಿ ಅಂದ್ಬಿಟ್ಟು ಮಸಾಲ ರುಬ್ಬಿಟ್ಟಿದ್ದು ಮಸಾಲ ಹಾಕ್ತೀನಿ. ಹಾಂ, ಓಕೆ. ಮೊದಲೇ ಹಾಕ್ಕೊಳ್ಬೇಕಲ್ಲ? ಸಾಸಿವೆ ಹಾಗೆ ಹೊಡಿತಾ ಇರುವಾಗ ಮಸಾಲೆ ಹಾಕ್ಬೇಕಲ್ಲ? ಈಗ ಜಾಸ್ತಿ ನೀರು ಯೂಸ್ ಮಾಡಲಿಕ್ಕಿಲ್ಲ? ಇಲ್ಲ, ಯಾಕಂದರೆ ನೆನೆಸಿಟ್ಟಿದ್ದೀವಲ್ಲ ಸೋಯಾಬೀನ್ ಫಸ್ಟ್ ಹೌದು, ಬಿಸಿನೀರಲ್ಲಿ. ಹೌದು. ಹಾಗೆ ಸ್ವಲ್ಪ ಹಸಿ ವಾಸನೆ ಹೋಗಲಿ ಅಂತ ಹೇಳ್ಬಿಟ್ಟು ಇದು ಮಾಡಿ. ಬೇಕಿದ್ರೆ ಆಮೇಲೆ ಚೂರು ಬೇಕಿದ್ರೆ ಆ್ಯಡ್ ಮಾಡ್ಕೊಳ್ಬೋದಲ್ಲ? ಗ್ರೇವಿ ಥರ ಬೇಕಿದ್ರೆ ಹಾಕೋಬೋದು, ಡ್ರೈ ಮತ್ತು ಹಾಂ, ಹೌದು. ಹಾಗಿದ್ರೆ ಸುಕ್ಕ ಥರ ಇದ್ದರೆ ಅಷ್ಟೇ ಸಾಕು. ಓಕೆ. ಸ್ವಲ್ಪ ಉಪ್ಪು ಹಾಕ್ತಿದ್ದೀನಿ. ಹಾಂ, ಈಗ ಉಪ್ಪು ಹಾಕ್ತಿದ್ದೀರಲ್ಲ? ಓಕೆ. ರುಚಿಗೆ ತಕ್ಕಷ್ಟು. ರುಚಿಗೆ ತಕ್ಕಷ್ಟು. ಓಕೆ. ಇವಾಗ ಸೋಯಾಬೀನ್ ಹಾಕ್ತೀನಿ. ಓಕೆ, ಈಗ ಫೈನಲ್ ಟಚಪ್ ಅಲ್ಲ? ಈ ಥರ ಗ್ರೇವಿ ಇದ್ದರೆ ಚಪಾತಿ ಎಲ್ಲ ತಗೊಳ್ಬೋದಲ್ಲ? ತಗೋಬೋದು. ಹೌದು. ಅನ್ನದ ಜೊತೆಗೆ. ಹಾಂ, ಅನ್ನದ ಜೊತೆ ಅಂತೂ ಪಕ್ಕ ತಿನ್ಬೋದು. ಈಗ ಸೋಯಾಬೀನ್ ಎಲ್ಲ ತುಂಬ ಇಷ್ಟದವರಿಗೆ ಹಾಗೆ ಪ್ಲೇಟಲ್ಲಿ ಹಾಕೊಂಡು ತಿನ್ಬೋದಲ್ಲ? ಮಸಾಲೆ ಮತ್ತು ಅದನ್ನೇನು ಫ್ರೈ ಮಾಡಿದ ಕಾರಣ ಚೆನ್ನಾಗಿರ್ಬೋದು ಟೇಸ್ಟ್. ಹೌದು. ಅಷ್ಟೇ, ಸ್ವಲ್ಪ ಮುಚ್ಚಿಬಿಟ್ರೆ ಬಾಯ್ಲ್ ಆಗುತ್ತೆ. ಸ್ವಲ್ಪ ಮುಚ್ಚಬೇಕಲ್ಲ? ಅಷ್ಟೇ. ಮುಚ್ಚೋಲ್ಲ? ಓಕೆ, ಇದೊಂದು 2 ನಿಮಿಷ. 2 ನಿಮಿಷ ಜಸ್ಟ್ ಹಬೆ ಬಂದರೆ ಸಾಕು ಅಂತೇಳಿ ಅಲ್ಲ? ಹಬೆ ಬಂದರೆ ಸಾಕು. ಇವಾಗ ಸ್ವಲ್ಪ ಅದು ಮಸಾಲೆ ಎಲ್ಲ ಸ್ವಲ್ಪ ಹೀರ್ಕೊಳ್ಳಿ ಅಂತ. ಹೌದು. ಮತ್ತು ಈ ಥರ ಮುಚ್ಚಿದ್ರೆ ಸ್ವಲ್ಪ ಅದು ಹಬೆ ಬಂದು ಸ್ವಲ್ಪ ಆಯಿಲ್ ಥರ ಎಲ್ಲ ಬಿಟ್ಟು ಆ ಥರ ಚೆನ್ನಾಗಿ ಬರೋದಲ್ಲ? ಓಕೆ. ಓಕೆ, ಇವಾಗ ಇದಾಗಿದೆ. ಗ್ಯಾಸ್ ಆಫ್ ಮಾಡೋಣ. ಆಫ್ ಮಾಡೋದಾ? ಹೀಗೆಲ್ಲ? ಓಕೆ, ಎಸ್. ನೋಡಿ ಹೇಗೆ ಡ್ರೈ ಆಗಿದೆಲ್ಲ? ಡ್ರೈ ಆಗಿದೆ. ಪರಿಮಳ ಸಹ ಬರ್ತಾ ಇದೆ. ಘಮ ಅಂತ ಬರ್ತಾ ಉಂಟು ಎಲ್ಲಾದರೂ. ಈ ಪರಿಮಳಕ್ಕೆ ಹತ್ತಿರ ಮನೆದೇವರೆಲ್ಲ ಬರ್ಬೋದಲ್ಲ ತಿನ್ನಲಿಕ್ಕೆ? ಜಾಸ್ತಿ ಮಸಾಲ ಏನು ಹಾಕಿಲ್ಲ, ಅಷ್ಟೇ ಲೈಟ್ ಹಾಕಿದ್ವಿ. ಸ್ವಲ್ಪ ಸುಕ್ಕ ಥರ ಆಯಿತು. ಒಂದು ಪ್ಲೇಟಲ್ಲಿ ಸರ್ವ್ ಮಾಡ್ತೀನಿ. ಈಗ ಸರ್ವ್ ಮಾಡಲಿಕ್ಕೆ ಬಾಕಿಲ್ಲ. ಓಕೆ. ಓಕೆ, ರೆಡಿ ಆಗಿದೆ. ಓಕೆ, ಸೋಯಾಬೀನ್ ಪಲ್ಯ ರೆಡಿ. ಸೋಯಾಬೀನ್ ಉಪ್ಪು ಕರಿ. ನೀವು ಉಪ್ಪು ಕರಿ ಅಂತ ಹೇಳಿದ ಮೇಲೆ ಪಲ್ಯ ಉಪ್ಪು ಕರಿ ಅಲ್ಲ? ಅದು ನಮ್ಮ ಬೆಂಗಳೂರು ಭಾಷೆಯಲ್ಲಿ ಪಲ್ಯ ಅಂತ ಹೇಳೋದಾ? ಓಕೆ. ನಾರ್ಮಲ್ ಆಗಿ ಇದನ್ನು ಹೀಗೆ ತಿನ್ಬೋದು, ಇಲ್ಲಾಂದ್ರೆ ಚಪಾತಿ ಜೊತೆ ಎಲ್ಲ ತಿನ್ಬೋದು ಅಂತ ಹೇಳಿ. ಒಳ್ಳೆ ಗೋಬಿ ಥರ ಟೈಪಲ್ಲಿ ಇರುತ್ತೆ. ಚೆನ್ನಾಗಿರುತ್ತಲ್ಲ? ಓಕೆ, ಟೇಸ್ಟ್ ನೋಡೋಲ್ಲ? ಓಕೆ. ಓಕೆ, ರಾಧಾ ಮ್ಯಾಮ್ ಸಾಕಾಗುವಂತಹ ಸೋಯಾಬೀನ್ನ ಉಪ್ಪು ಕರಿ ರೆಡಿ ಮಾಡಿಕೊಟ್ಟಿದ್ದಾರೆ. ನಾನದು ಟೇಸ್ಟ್ ಮಾಡೋಕ್ಕೆ ಕಾಯ್ತಿದ್ದೇನೆ. ನಾನು ಟೇಸ್ಟ್ ಮಾಡೋಕ್ಕೆ ಮುಂಚೆ ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಬನ್ನಿ. ಸೋಯಾ ಚಂಕ್ಸ್ ಉಪ್ಪು ಕರಿ ತಯಾರಿಸುವ ವಿಧಾನ. ಮೊದಲು ಬಾಣಲೆಗೆ ಸ್ವಲ್ಪ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕಿ ಬಿಸಿಯಾದ ನಂತರ ನೆನೆಸಿದ ಸೋಯಾ ಚಂಕ್ಸ್ ಅನ್ನು ಹುರಿಯಿರಿ. ಇನ್ನೊಂದೆಡೆ ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಜೀರಿಗೆ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಿ. ಆನಂತರ ಸ್ವಲ್ಪ ಎಣ್ಣೆ ಬಿಸಿ ಮಾಡಿಕೊಂಡು ಸಾಸಿವೆ, ಜೀರಿಗೆ ಹಾಕಿ ಒಗ್ಗರಣೆ ಮಾಡಿಕೊಂಡು ರುಬ್ಬಿದ ಮಸಾಲೆ ಹಾಕಿ ಹಸಿ ವಾಸನೆ ಹೋಗುವವರೆಗೂ ಹುರಿಯಿರಿ. ಆನಂತರ ರುಚಿಗೆ ತಕ್ಕಷ್ಟು ಉಪ್ಪು, ಹುರಿದ ಸೋಯಾ ಚಂಕ್ಸ್ ಹಾಕಿ ಚೆನ್ನಾಗಿ ಬೆರೆಸುತ್ತಾ ಬೇಯಿಸಿ. ಈಗ ಬಿಸಿ ಬಿಸಿಯಾದ ಸೋಯಾ ಚಂಕ್ಸ್ ಉಪ್ಪು ಕರಿ ಸವಿಯಲು ಸಿದ್ಧ. ಓಕೆ, ಸೋಯಾಬೀನ್ ಉಪ್ಪು ಕರಿ ಹೇಗೆ ಮಾಡೋದು ಅಂತ ನೋಡಿದಾರಲ್ಲ? ನಾನು ಟೇಸ್ಟ್ ಮಾಡೋಕ್ಕೂ ಮುಂಚೆ ಇವಾಗ ಕಾರ್ಯಕ್ರಮದಲ್ಲಿ ಒಂದು ಚಿಕ್ಕ ವಿರಾಮ.
ವಿರಾಮದ ಬಳಿಕ ಮತ್ತೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕಿ ನಮ್ಮ ರುಚಿ ಅಡುಗೆ ಮನೆ ನಮ್ಮದು ಹೊಸ ರುಚಿ ನಿಮ್ಮದು ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಕ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, KC ಶುದ್ಧ ಹಸುವಿನ ತುಪ್ಪ, ನಾನಾ ಮಸಾಲಾ, ಪೋಸ್ಟ್ಮ್ಯಾನ್ ತೂದಾಲ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ಐಶ್ವರ್ಯ KT ಸ್ಪೆಷಾಲಿಟಿ, ಹಾಗೆಯೇ ವಿದ್ಯಾ ಕಾಫಿ. ಓಕೆ, ರಾಧಾ ಮ್ಯಾಮ್ ಸಗದಾಗಿರುವಂತಹ ಏನೋ ಸೋಯಾಬೀನಿಂದ ಒಂದು ಉಪ್ಪು ಕರಿ ರೆಡಿ ಮಾಡಿರ್ತಾರೆ, ಇನ್ನೊಂದು ಸ್ಪೆಷಲ್ ಡಿಶ್ ಮಾಡ್ತಾರೆ ಅಂತ ಹೇಳಿದರು. ಎಸ್ ಮ್ಯಾಮ್, ಇವಾಗ ಮೀನಿತ್ತಲ್ಲ, ಒಣ ಮೀನಿದು ಉಪ್ಪು ಕರಿ ಅಲ್ಲ, ಇದು ಕೂಡ ಊಟಕ್ಕೆ ಇದಕ್ಕೆಲ್ಲ ಗಮ್ಮತ್ತಿರ್ಬೋದು. ಗಂಜಿ ಕೂಡ ಡ್ರೈ ಇರುತ್ತಾ? ಡ್ರೈ ಇರುತ್ತೆ ಸ್ವಲ್ಪ. ಹಾಂ, ಸೇಮ್ ಅಂದರೆ ಈಗ ನಾವು ಏನು ಸೋಯಾಬೀನ್ ಮಾಡಿದ ಹಾಗೆ ಅದೇ ಥರ ಒಣ ಮೀನಲ್ಲಿ ಮಾಡ್ತಾರೆ. ಒಣ ಮೀನನ್ನು ನಾರ್ಮಲ್ ಆಗಿ ಗಂಜಿ ಜೊತೆ ಹುರಿದು ಆ ಥರ ಎಲ್ಲ ಊಟ ಮಾಡ್ತಾರೆ, ಹಾಗೆ ತಿಂತಾರೆ. ಇದು ಉಪ್ಪು ಕರಿ ಮಾಡಿದರೆ ಇನ್ನೂ ಚೆನ್ನಾಗಿರೋದಲ್ಲ. ಓಕೆ, ಸ್ಟಾರ್ಟ್ ಮಾಡುವ. ಎಂತ ಬೇಕು ಫಸ್ಟಿಗೆ? ಬಾಣಲೆ ಬೇಕಾ? ಅಂದರೆ ಈಗ ನೀವು ಒಣ ಮೀನನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಓಕೆ, ಒಲೆ ಉರಿಸಬೇಕು, ಸ್ವಲ್ಪ ಎಣ್ಣೆ ಆಯಿಲ್ ಬೇಕಲ್ಲ. ಓಕೆ, ಆಯಿಲ್ ಅಂತ ಬಂದಾಗ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕ್ತಿದ್ದೀವಿ. ಸಾಕು ಸ್ವಲ್ಪ ಸಾಕಾ? ಇದು ಹಾಕ್ತೀನಿ ಒಣ ಮೀನು. ಓಕೆ, ಮೊದಲೇ ಇದನ್ನ ಕ್ಲೀನ್ ಮಾಡಿಬಿಟ್ಟು ಮೊರಳು ಥರ ಇರುತ್ತಲ್ಲ, ಅದು ನೀರಲ್ಲಿ ತೊಳೆದ್ಬಿಟ್ಟು ಇಟ್ಕೊಂಡಿದ್ದೆ ನಾನು. ಓಕೆ ಓಕೆ, ಸ್ವಲ್ಪ ಇದು ಬಿಸಿ ಮಾಡ್ಕೊಳ್ಳುವ. ಬಿಸಿ ಮಾಡಬೇಕಲ್ಲ. ಈಗಂತೂ ಗಮ್ ಅಂತ ಪರಿಮಳ ಬರ್ಬೋದಲ್ಲ, ಅದು ಒಣ ಮೀನಿಂದು ವಾಸನೆ ಹೋಗ್ಬೇಕಲ್ಲ. ಈ ಮಧ್ಯಾಹ್ನದ ಹೊತ್ತಿಗೆಲ್ಲ ನಾರ್ಮಲ್ ಆಗಿ ಚಟ್ನಿ ಈ ಥರ ಎಲ್ಲ ಇದ್ದರೆ ಈ ಥರ ಮೀನನ್ನು ಹುರಿದು ಒಟ್ಟಿಗೆ ಊಟ ಮಾಡ್ಬೋದಲ್ಲ. ಹೌದು, ಆವಾಗ ಹಳ್ಳಿ ಸೈಡಲ್ಲೆಲ್ಲ ಜಾಸ್ತಿ ಈ ಥರ, ಅಂದರೆ ಒಣ ಮೀನು ಈ ಥರದ ಚಿಕ್ಕ ಮೀನನ್ನು ಹುರಿದು ತಿನ್ನೋದಲ್ಲ. ಓಕೆ, ಇದು ಸ್ವಲ್ಪ ಬಾಡಿಸಿದ್ದೀವಿ ಇದನ್ನು. ಇದೊಂದು ಪ್ಲೇಟಲ್ಲಿ ಎತ್ತಿಡುವ. ಓಕೆ, ಸಾಕು ಇದು? ಆಫ್ ಮಾಡಿ. ಆಫ್ ಮಾಡೋದಲ್ಲ. ಇದೇ ಬಾಣಲಿಯಲ್ಲಿ ಸ್ವಲ್ಪ ಎಣ್ಣೆ ಹಾಕುವ. ಇದಕ್ಕೆ ಹಾಕಬೇಕಾ? ಓಕೆ, ಆಯಿಲ್ ಅಂತ ಬಂದಾಗ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕ್ತಿದ್ದೀವಿ. ಹೆಲ್ದಿ ಆಯಿಲ್ ಸಾಕಲ್ಲ. ಒಣ ಮೀನಿನ ಪರಿಮಳ ನೋಡಿ, ಈ ರೂಮಿಗೆ ಬರ್ತುಂಟಲ್ಲ. ಈರುಳ್ಳಿ ಟೊಮೆಟೊ ಹಾಕಿಬಿಟ್ಟು ಬರೀ ಹಾಗೆ ಫ್ರೈ ಅಲ್ಲ. ಹಾಂ, ಓಕೆ ಓಕೆ. ಇವಾಗ ಎಣ್ಣೆ ಬಿಸಿ ಕಾದಿದೆ. ಎಣ್ಣೆ ಅಂತೂ ಬಿಸಿ ಬಿಸಿ ಇದೆ. ಈರುಳ್ಳಿ ಹಾಕ್ತಿದ್ದೀನಿ, ಒಂದು ಈರುಳ್ಳಿ ಕಟ್ ಮಾಡ್ಕೊಂಡಿದ್ದು. ಓಕೆ, ಸ್ವಲ್ಪ ಈರುಳ್ಳಿ ಎಲ್ಲ ಸ್ವಲ್ಪ ಮೆಲ್ಟ್ ಆದರೆ ಸಾಕಾಗುತ್ತಲ್ಲ, ಜಾಸ್ತಿ ಏನು ಬ್ರೌನ್ ಕಲರ್ ಥರ ಮೆಲ್ಟ್ ಆದರೆ. ಹಾಗೆ ಟೊಮೆಟೊ ಹಾಕ್ತಾ ಇದ್ದೀನಿ. ಓಕೆ, ಒಂದು ಟೊಮೆಟೊ ಸಾಕು, ಯಾಕಂದರೆ ಹುಳಿ ಇದೆ ಟೊಮೆಟೊ, ಅದು ಅದಕ್ಕೆ ನಾನು ಚಿಕ್ಕದು. ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೀನಿ. ಓಕೆ, ಇದರಲ್ಲಿ ಉಪ್ಪಿನ ಅಂಶ ಇರುತ್ತಲ್ಲ, ಹೌದು, ಹಾಗಾಗಿ ಆ್ಯಕ್ಚುಲಿ ಜಾಸ್ತಿ ಇರುತ್ತೆ. ಹೌದು, ಸ್ವಲ್ಪ ನೋಡಿ ಹಾಕ್ತಾ ಇದ್ದೀನಿ. ಓಕೆ ಓಕೆ, ಮಸಾಲೆಗೆ ಬೇಕಾಗಷ್ಟು ಸ್ವಲ್ಪ ಹಾಕ್ತಿದ್ದೀರಲ್ಲ. ಈ ಒಣ ಮೀನಿದೆಲ್ಲ ಸಾಂಬಾರೆಲ್ಲ ಮಾಡುವಾಗ ಉಪ್ಪೆಲ್ಲ ಹಾಕುವಾಗ ಸ್ವಲ್ಪ ನೋಡಿ ಹಾಕಬೇಕಲ್ಲ. ಅದು ಯಾಕಂದರೆ ಅದರಲ್ಲೇ ಉಪ್ಪಿನ ಅಂಶ ಜಾಸ್ತಿ. ಹೌದು, ಜಾಸ್ತಿಯೇ ಇರುತ್ತೆ ಅದರಲ್ಲಿ. ಸ್ವಲ್ಪ ಖಾರದ ಹುಡಿ ಹಾಕೋಣ. ಖಾರದ ಹುಡಿ ಹಾಕೋಣ. ಓಕೆ, 1 ಸ್ಪೂನ್ ಸಾಕು. 1 ಸ್ಪೂನ್ ಬೇಕಾ? ಓಕೆ, ನಾನು ಅವರ ಖಾರದ ಹುಡಿ ಹಾಕಲ್ಲ. ಮತ್ತು ಸ್ವಲ್ಪ ಗರಂ ಮಸಾಲ ಹಾಕುವ. ಗರಂ ಮಸಾಲ ಉಂಟಲ್ಲ, ಓಕೆ. ಇದು ಸ್ಪೆಷಲಾಗಿ ಎಲ್ಲ ಮಸಾಲೆ ಇದರಲ್ಲಿ ಇರುತ್ತೆ. ಅರ್ಧ ಸ್ಪೂನ್. ಅರ್ಧ ಸಾಕಾ? ಸಾಕು. ಸ್ವಲ್ಪ ನೀರು ಹಾಕುವ. ನೀರು ಹಾಕ್ಬೋದು. ಚೂರು ಸಾಕಲ್ಲ. ಮಸಾಲೆಗೆ ಒಂದು ಮ್ಯಾಚಿಂಗ್ ಆಗಿದೆ ಅಂತಲ್ಲ. ಓಕೆ, ಶುಂಠಿ ಬೆಳ್ಳುಳ್ಳಿ ಸ್ವಲ್ಪ. ಶುಂಠಿ ಬೆಳ್ಳುಳ್ಳಿ, ಓಕೆ. ಮೇಲೆ ಸ್ವಲ್ಪ ಜೀರಿಗೆ ಉದುರಿಸ್ಕೊತೀವಿ. ಆಲ್ಮೋಸ್ಟ್ ರೆಡಿ ಅಲ್ಲ. ಇನ್ನು ನಮ್ಮ ಒಣ ಮೀನು ಬಿದ್ದರೆ ಸ್ವಲ್ಪ ಕೊಕ್ಕರಿ ಅಂತ ಒಣ ಮೀನು ಹಾಕ್ತಾ ಇದ್ದೀನಿ. ಓಕೆ, ಹುರಿದಿಟ್ಟಂತಹ ಒಣ ಮೀನಲ್ಲ. ಸ್ವಲ್ಪ ಮೀಡಿಯಂ ಫ್ಲೇವರಲ್ಲಿ. ಮೀಡಿಯಂ ಅಲ್ಲ. ಓಕೆ, ಇದಕ್ಕೆ ಸ್ವಲ್ಪ ನೀರು ಹಾಕುವ. ಸ್ವಲ್ಪ ಅಂದರೆ ಸ್ವಲ್ಪ ಗ್ರೇವಿ ಥರ ಸಾಕು. ಗ್ರೇವಿ ಥರ ಬೇಕಿದ್ರೆ ಸ್ವಲ್ಪ ನೀರು ನಾವು ಆ್ಯಡ್ ಮಾಡ್ಕೊಳ್ಬೋದಲ್ಲ. ಹೌದು. ಓಕೆ, ಸ್ವಲ್ಪ ಎಣ್ಣೆ ಅಂಶ ಬಿಟ್ಟರೆ ಆಯಿತು. ಆಯಿಲ್ ಬಿಟ್ಟರೆ ನೋಡಿ ಬಿಡ್ತಾ ಇದೆಯಲ್ಲ ಈಗ. ಹೌದು ಹೌದು ಹೌದು.
ಅದಕ್ಕೆ ಗರಂ ಮಸಾಲೆ ಮತ್ತು ಮೆಣಸು ನೋಡಿ ಸ್ವಲ್ಪ ಜಾಸ್ತಿ ಹಾಕೊಂಡಿದ್ದೀವಲ್ಲ. ಮೀನಿನ ಉಪ್ಪಿಗೆ ಅಷ್ಟು ಉಪ್ಪಿಗೆ ಸ್ವಲ್ಪ ಖಾರ ಇದ್ರೆ ಜಾಸ್ತಿ ಇದ್ರೆ ಚೆನ್ನಾಗಿರುತ್ತೆ. ಹೌದು. ಓಕೆ, ಇದಾಗಿದೆ. ಆಲ್ಮೋಸ್ಟ್ ರೆಡಿಯಾ? ಹಾಂ, ಆಫ್ ಮಾಡೋದಾ? ಆಫ್ ಮಾಡಿ. ಓಕೆ, ಇನ್ನು ಸರ್ವ್ ಮಾಡಲಿಕ್ಕೆ ಬಾಕಿ ಅಲ್ಲ. ಓಕೆ, ಈಗ ಸರ್ವ್ ಮಾಡಲಿಕ್ಕೆಲ್ಲ ಮಾಡಲಿಕ್ಕೆ ನಾನು ಚಪಾತಿ ತಂದಿದ್ದೀರಲ್ಲ, ಯಾಕಂದ್ರೆ ಗಂಜಿ ಕುಚಲಕ್ಕಿ ಅದನ್ನ ಆಗಲ್ಲ ಅಂದ್ಬಿಟ್ಟು ಚಪಾತಿ ತಂದು. ಓಕೆ ಓಕೆ, ಯಾವ್ದ್ರ ಜೊತೆ ಆದ್ರೆ ಕಾಂಬಿನೇಷನ್ ಮಾಡ್ಕೋಬಹುದು. ಹೌದು, ಓಕೆ. ಇಲ್ಲದ್ರೆ ಕುಚ್ಚಲಕ್ಕಿ ಏನು ಗಂಜಿ ಇದ್ದರೆ ಅದಕ್ಕೂ ಕೂಡ ಪಕ್ಕ ಮ್ಯಾಚಿಂಗ್. ಇಲ್ಲದ್ರೆ ನೀವು ಈ ಥರ ಚಪಾತಿ ಕೂಡ ತಿನ್ಬೋದಲ್ಲ. ಓಕೆ, ಒಣ ಮೀನಿನ ಉಪ್ಪು ಕರಿ ರೆಡಿ ಇದೆ. ಓಕೆ, ಒಣ ಮೀನಿನ ಉಪ್ಪು ಕರಿ ಜೊತೆ ನೀವು ಚಪಾತಿ ತಂದಿದ್ದೀರಾ. ಗಮದಾಗಿ ಕಾಣ್ತಾ ಉಂಟು ಮ್ಯಾಮ್. ಏನು ಮಸಾಲೆ ಮತ್ತು ಏನು ಮೀನು ನಮಗೆ ನೋಡಲಿಕ್ಕೆ ಗೊತ್ತೇ ಆಗಲ್ಲ ಮೀನು ಅಂತ, ತಿನ್ನುವಾಗಲೇ ಗೊತ್ತಾಗ್ಬೋದಲ್ಲ. ಓಕೆ, ಟೇಸ್ಟ್ ನೋಡೋಲ್ಲ ಹಾಗಾದರೆ. ಓಕೆ, ರಾಧಾ ಮ್ಯಾಮ್ ಸಾಕಾಗಿರುವಂತಹ ಒಣ ಮೀನಿನ ಉಪ್ಪು ಕರಿ ರೆಡಿ ಮಾಡಿಕೊಟ್ಟಿದ್ದಾರೆ. ಜೊತೆಗೆ ಚಪಾತಿ ಕೂಡ ಕೊಟ್ಟಿದ್ದಾರೆ. ಚಪಾತಿ ಮತ್ತು ಒಣ ಮೀನಿನ ಉಪ್ಪು ಕರಿ ನಾನಂತೂ ಟೇಸ್ಟ್ ಮಾಡೋಕ್ಕೆ ಕಾಯ್ತಿದ್ದೇನೆ. ನಾನು ಟೇಸ್ಟ್ ಮಾಡೋಕ್ಕೂ ಮುಂಚೆ ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಡು. ಒಣಮೆಣಸಿನ ಉಪ್ಪು ಕರಿ ತಯಾರಿಸುವ ವಿಧಾನ. ಮೊದಲು ಸ್ವಲ್ಪ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ನಲ್ಲಿ ಶುಚೀಕರಿಸಿದ ಒಣ ಮೀನನ್ನು ಹುರಿದಿಟ್ಟುಕೊಳ್ಳಿ. ನಂತರ ಸ್ವಲ್ಪ ಎಣ್ಣೆ ಬಿಸಿ ಮಾಡಿಕೊಂಡು ಹೆಚ್ಚಿದ ಈರುಳ್ಳಿ, ಟೊಮ್ಯಾಟೊ, ರುಚಿಗೆ ಅನುಸಾರವಾಗಿ ಉಪ್ಪು ಹಾಕಿ ಹುರಿಯಿರಿ. ಟೊಮ್ಯಾಟೊ ಬೆಂದ ನಂತರ ಮೆಣಸಿನ ಪುಡಿ, ಗರಂ ಮಸಾಲಾ ಪುಡಿ, ಸ್ವಲ್ಪ ನೀರು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಜೀರಿಗೆ ಹಾಕಿ ಹುರಿಯಿರಿ. ಮಸಾಲೆ ಬೆಂದ ನಂತರ ಹುರಿದಿಟ್ಟ ಒಣ ಮೀನನ್ನು ಹಾಕಿ ಬೇಯಿಸಿ. ಈಗ ರುಚಿಯಾದ ಒಣಮೆಣಸಿನ ಉಪ್ಪುಕರಿ ರೆಡಿ. ಎಸ್ ಮ್ಯಾಮ್, ಅಡುಗೆ ಅಂತೂ ರೆಡಿಯಾಗಿದೆ. ಯಾವ ಟೇಸ್ಟ್ ನೋಡೋ ಫಸ್ಟಿಗೆ? ಸೋಯಾಬೀನ್. ಫಸ್ಟಿಗೆ ಸೋಯಾಬೀನ್ ಹೇಳ್ತಿದಾರಲ್ಲ, ಆಮೇಲೆ ನಾನ್ ವೆಜ್ಜಿಗೆ ಹೋಗಿ ಬಂದಿದೆ. ಹೌದು. ಓಕೆ, ಆಹಾ, ಇದಂತೂ ಸಾಗುಂಟು. ಟೇಸ್ಟ್ ಗಮ್ಮದುಂಟಲ್ಲ. ಸೋಯಾಬೀನ್ನ ಹಾಗೆ ತಿನ್ಬೋದು. ಗೋಬಿ ಮಂಚೂರಿ ಥರನೇ ಬಂದಿದೆ. ಈವ್ನಿಂಗ್ ಟೈಮಲ್ಲಿ ಕೂಡ ತಿನ್ಬೋದಲ್ಲ ಈ ಥರ. ಚೆನ್ನಾಗಿದೆ, ಟೇಸ್ಟ್ ಉಂಟು ಅದು. ಇನ್ನೊಂದು ನಾನ್ ವೆಜ್ಜಿಗೆಲ್ಲ ಉಪ್ಪು ಕರಿ ಎಲ್ಲ ನೀವು ಚಪಾತಿ ಜೊತೆ ಇದ್ದರೆ ಒಳ್ಳೇದು ಅಂತ ಹೇಳ್ತಿದ್ದೀರಾ. ಸಾಕಾಗುಂಟು. ಇದು ಊಟಕ್ಕೂ ಕೂಡ ಗಂಜಿ ಊಟಕ್ಕೆ ಪಕ್ಕ ನಾನ್ ವೆಜ್ ತಿನ್ನೋರಿಗೆ ಏನೂ ಇಲ್ಲ ಅಂತ ಹೇಳಿದರೆ ಈ ಥರದೆಲ್ಲ ರಪ್ಪ ಮಾಡ್ಕೊಂಡು ತಿನ್ಬೋದಲ್ಲ. ಅಷ್ಟು ಜಾಸ್ತಿ ಟೈಮು ತಗೊಳ್ಳಲ್ಲ, ಮತ್ತೆ ಬೇಗನೂ ಮಾಡ್ಬೋದು. ಒಣ ಮೀನಂತೂ ನಾವು ಮನೇಲಿ ತಂದಿಟ್ರೆ ರಪ್ಪ ರೆಡಿ ಮಾಡ್ಕೋಬೋದು. ಚಪಾತಿ ಕೂಡ ಮ್ಯಾಚಿಂಗ್ ಆಗ್ತದೆ, ಬಟ್ ಆ್ಯಕ್ಚುಲಿ ಇದು ಊಟಕ್ಕೆ ಪಕ್ಕ ಮ್ಯಾಚಿಂಗ್ ಅಂತ ಹೇಳ್ಬಿಟ್ಟು ಮಾಡಿದ್ದು. ಓಕೆ, ಎರಡು ಕೂಡ ಟೇಸ್ಟಿಯಾಗಿತ್ತು. ಅದರಲ್ಲಿ ನೀವು ಸೋಯಾಬೀನಿದು ಏನು ಉಪ್ಪು ಕರಿ ಮಾಡಿದ್ರಲ್ಲ, ಅದು ನನಗೆ ಬಹಳ ಇಷ್ಟ ಆಯಿತು. ಹಾಗಾಗಿ ಎರಡು ಅಡಿಗೆ ಕೂಡ ಚೆನ್ನಾಗಿ ಬಂದಿದೆ. ಹೇಗೆ ಅನ್ನಿಸ್ತು ನಿಮಗೆ? ನನಗೆ ಖುಷಿ ಆಯ್ತಲ್ಲ. ನೀವು ನಮ್ಮ ರುಚಿ ಅಡುಗೆ ಮನೆ ಒಂದು ಯಾವಾಗಲೂ ಈ ಥರ ಸ್ಪೆಷಲ್ ನಾವು ರುಚಿಯಾಗಿ ಮಾಡಿಕೊಟ್ಟಿದ್ದು, ಅದು ನಿಮ್ಗೆ ಇಷ್ಟ ಆದರೆ ಅದು ಜನರಿಗೆ ಎಲ್ಲರಿಗೂ ಇಷ್ಟ ಆಗಿದೆ. ಹೌದು, ನಿಜವಾಗ್ಲೂ ಎರಡು ಅಡುಗೆ ಕೂಡ ಚೆನ್ನಾಗಿ ಬಂದಿದೆ, ಟೇಸ್ಟಿಯಾಗಿ ಬಂದಿದೆ. ಹಾಗಾಗಿ ನಮ್ಮ ಈ ಒಂದು ಕಾರ್ಯಕ್ರಮ ಒಂದು 2 ಡಿಶ್ ಹೇಳ್ಕೊಡೋದಕ್ಕೆ ನಿಮಗೆ ಸಂತೋಷ್ ರೈಸ್ ಮಿಲ್ಸ್ ಅವರ 2 ಸ್ಟಾರ್ ರೈಸ್ ಭದ್ರಾವತಿ ಇವರ ಕಡೆಯಿಂದ ಡಬಲ್ ಸ್ಟಾರ್ ಅವಲಕ್ಕಿ, ಜೊತೆಗೆ ಸಂತೋಷ್ ರೈಸ್ ಮಿಲ್ಸ್ ಅವರ ಕಡೆಯಿಂದ ಕೂಡ ಒಂದು ಚಿಕ್ಕ ಗಿಫ್ಟ್. ಹಾಗೆ ರೈಸ್ ಜೊತೆ ನಾನಾ ಮಸಾಲ ಅವರ ಕಡೆಯಿಂದ ಮಸಾಲೆ ಕೂಡ ಒಂದು ಚಿಕ್ಕ ಗಿಫ್ಟ್. ಓಕೆ, ಥ್ಯಾಂಕ್ ಯು ಮ್ಯಾಮ್. ಓಕೆ, ರಾಧಾ ಮ್ಯಾಮ್ ಸಾಕಾಗಿರುವಂತಹ ಏನು ಸೋಯಾಬೀನಿನ ಉಪ್ಪು ಕರಿ ಮತ್ತು ಇನ್ನೊಂದು ಸ್ಪೆಷಲ್ ಆಗಿ ಒಣ ಮೀನಿನ ಉಪ್ಪು ಕರಿ ಎರಡು ಕೂಡ ಚೆನ್ನಾಗಿ ಮಾಡಿದ್ದಾರೆ, ಟೇಸ್ಟಿಯಾಗಿ ಮಾಡಿದ್ದಾರೆ. ನನಗಂತೂ ಸೋಯಾಬೀನಿನ ಉಪ್ಪು ಕರಿ ಸಾಕಾಗಿ ಇಷ್ಟ ಆಗಿದೆ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆನ ಇಲ್ಲೇ ನಿಲ್ಲಿಸ್ತಾ ಇದ್ದಾವೆ. ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ 2 ಸ್ಟಾರ್ ರೈಸ್ ಭದ್ರಾವತಿ, ಪ್ಯೂರ್ ಆ್ಯಂಡ್ ಫ್ರೆಶ್ KC cow ghee since 1965, Nana Masala, Postman Turdar, McCoy Home Appliances, Vidya Coffee, Aishwarya KT Specialty. ನಮ್ಮ ಫ್ಯಾಮಿಲಿ ಹೆಲ್ತ್ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್.